ಸ್ನೇಹಿತರೆ ನಮಸ್ಕಾರ. ತಮಗೆಲ್ಲ ತಿಳಿದಿರೋ ಹಾಗೆ ನಮ್ಮ ಕೋಲಾರ ಜಿಲ್ಲೆಯಲ್ಲಿ ಮುಳುಬಾಗಿಲು ದೋಸೆಗೆ ತುಂಬ ಫೇಮಸ್. ಅದರಲ್ಲೂ ಈ ಪ್ರಸಾದ್ ಹೋಟೆಲ್ನಲ್ಲಿ ದೋಸೆ ತುಂಬ ಫೇಮಸ್ ಅಂತ ತುಂಬ ಕೇಳ್ಪಟ್ಟಿದ್ದೆ. ಅದರಂತೆ ಮುಳುಬಾಗಿಲಿಗೆ ಭೇಟಿ ನೀಡಿದ ಸಂದರ್ಭದಲ್ಲಿ ಈ ಹೋಟೆಲ್ಗೆ ಭೇಟಿ ನೀಡಲಾಗಿತ್ತು. ಸ್ನೇಹಿತರೆ, ಪ್ರಸಾದ್ ಹೋಟೆಲ್ ಇರುವುದು ಮುಳುಬಾಗಿಲಿನ ತಾತಿಪಾಳ್ಯ ಎಂಬ ಏರಿಯಾದಲ್ಲಿ. ಇಲ್ಲಿ ದೋಸೆ ತುಂಬ ಒಂದು ಅದ್ಭುತವಾಗಿರುತ್ತೆ ಅಂತ ವಿಡಿಯೋಗಳನ್ನು ನೋಡಿದ್ದೆ. ಹಾಗೆ ನನ್ನ ಸ್ನೇಹಿತರು ತುಂಬ ಜನ ಹೇಳಿದರು. ಯೂಟ್ಯೂಬರ್ಸ್ ತುಂಬ ಜನ ಇಲ್ಲಿಗೆ ಭೇಟಿ ನೀಡಿ ಇದರ ಒಂದು ರಿವ್ಯೂ ಕೊಟ್ಟು ಆಮೇಲೆ ಅವರು ಚೆನ್ನಾಗಿದೆ ಅಂತ ಹೇಳಿದ ಮೇಲೆ ಬೆಂಗಳೂರಿನಿಂದ ಈ ಹೋಟೆಲ್ಗೆ ಬರೋರ ಸಂಖ್ಯೆ ತುಂಬ ಜಾಸ್ತಿ ಆಗಿದೆ ಅಂತ ಗೊತ್ತಾಯಿತು. ಅದರಂತೆ ಮುಳುಬಾಗಿಲಿಗೆ ಭೇಟಿ ನೀಡಿದ್ದ ಸಂದರ್ಭದಲ್ಲಿ ಈ ಹೋಟೆಲ್ಗೆ ಭೇಟಿ ನೀಡಲಾಗಿತ್ತು. ನಿಜವಾಗ್ಲೂ ಹೇಳ್ತೀನಿ ಸ್ನೇಹಿತರೆ, ಸೀರಿಯಸ್ ಆಗಿ ಇಲ್ಲಿ ದೋಸೆ ತುಂಬ ಚೆನ್ನಾಗಿದೆ, ಕ್ರಿಸ್ಪಿಯಾಗಿತ್ತು. ಯಾರು ಒಂದು ದೋಸೆನ ಕ್ರಿಸ್ಪಿ ಹಾಗೆ ಒಂದು ಆ ತುಪ್ಪ ಆ ಫ್ಲೇವರ್ ಅದೆಲ್ಲ ಇಷ್ಟಪಡ್ತೀರೋ ಅವ್ರಿಗೆ ಹೇಳಿ ಮಾಡಿಸಿರೋಂಥ ಒಂದು ಜಾಗ ಇದು. ತುಂಬ ಅದ್ಭುತವಾಗಿದೆ. ದೋಸೆ ಅಂತೂ ಸಕ್ಕತ್ತಾಗಿದೆ. ಆ ಬಾಯಲ್ಲಿಟ್ಟರೆ ಆ ಒಂದು ತುಪ್ಪದ ಆ ಫ್ಲೇವರ್ ಎಲ್ಲ ತುಂಬ ಚೆನ್ನಾಗಿತ್ತು. ಖಂಡಿತವಾಗಿ ಎಲ್ಲರೂ ಹೇಳಿದ ಹಾಗೇ ಪ್ರಸಾದ್ ಹೋಟೆಲ್ನಲ್ಲಿ ಮುಳುಬಾಗಿಲು ದೋಸೆ ತುಂಬ ಚೆನ್ನಾಗಿತ್ತು. ರುಚಿ ತುಂಬ ಅದ್ಭುತವಾಗಿದೆ. ನೀವು ಸಹ ಈ ಹೋಟೆಲ್ಗೆ ಬಂದು ದೋಸೆಯನ್ನು ಟ್ರೈ ಮಾಡ್ಬೋದು. ಹಾಗೆ ಎಲ್ಲರಿಗೂ ಗೊತ್ತಿರೋದು ಇಲ್ಲಿ ದೋಸೆ ತುಂಬ ಫೇಮಸ್ ಅಂತ. ಆದರೆ ಇವತ್ತು ಇಡ್ಲಿ ತಗೊಂಡ್ವಿ. ಇಲ್ಲಿ ತಟ್ಟೆ ಇಡ್ಲಿ ಸಿಗುತ್ತೆ. ಸ್ನೇಹಿತರೆ, ಒಂದು ಮಾತು ಹೇಳಲೇಬೇಕು. ಒಂದು ಹೂವಿನ ಥರ ಇಲ್ಲಿ ಇಡ್ಲಿ, ಆಮೇಲೆ ಅದ್ರ ಜೊತೆಗೆ ಚಟ್ನಿ, ಆಮೇಲೆ ಕೆಂಪು ಚಟ್ನಿ ಕೊಡ್ತಾರೆ. ತುಂಬ ಚೆನ್ನಾಗಿರುತ್ತೆ ಅದು ಕಾಂಬಿನೇಷನ್. ಇಡ್ಲಿನೂ ಸಹ ತುಂಬ ಫೇಮಸ್ ಈ ಹೋಟೆಲ್ನಲ್ಲಿ. ಆಮೇಲೆ ಚಿತ್ರಾನ್ನ ತೊಗೊಂಡ್ವಿ. ಆಮೇಲೆ ಇವ್ರು ಹೇಳಿದ್ದು ಒಂದು ಬೇರೆ ರೈಸ್ ಪಲಾವ್ ಸಂಡೇ ಮಾತ್ರ ಸಿಗುತ್ತೆ ಅಂತ. ಸಾಟರ್ಡೇ ಹೋಗಿದ್ದಿದ್ದು, ಸಾಟರ್ಡೇ ಸಿಗಲಿಲ್ಲ. ಸೊ ಆದ್ದರಿಂದ ಚಿತ್ರಾನ್ನ ಟ್ರೈ ಮಾಡಿದ್ವಿ, ಅದು ಚೆನ್ನಾಗಿತ್ತು. ದೋಸೆ ಇಡ್ಲಿ ಆಸಮ್ ಆಗಿತ್ತು, ತುಂಬ ಚೆನ್ನಾಗಿತ್ತು ಟೇಸ್ಟ್. ಖಂಡಿತವಾಗಿ ನೀವು ಈ ಒಂದು ಹೋಟೆಲ್ಗೆ ಭೇಟಿ ನೀಡಿದಾಗ ಒಂದು ದೋಸೆ ಜೊತೆಗೆ ಇಡ್ಲಿನೂ ಟ್ರೈ ಮಾಡಿ. ಇಲ್ಲಿ ತಟ್ಟೆ ಇಡ್ಲಿನೂ ತುಂಬ ಚೆನ್ನಾಗಿರುತ್ತೆ. ನಾನೇ ಅಂದ್ಕೊಂಡೆ, ಫಸ್ಟು ದೋಸೆ ತಿಂದ್ವಿ, ಅದಾದಮೇಲೆ ಇಡ್ಲಿ ತಿಂದ್ವಿ. ಇಡ್ಲಿ ಒಂದೊಂದು ಸಿಂಗಲ್ ಇಡ್ಲಿ ತೊಗೊಂಡ್ಮೇಲೆ ಏನನ್ನಿಸ್ತು ಅಂದರೆ, ಆ ಒಂದು ಹೂವಿನ ರೀತಿ ಇದ್ದ ಇಡ್ಲಿ, ಆ ಇಡ್ಲಿ ಚಟ್ನಿ, ರೆಡ್ ಚಟ್ನಿ ಕಾಂಬಿನೇಷನ್ ತಿಂದ ಮೇಲೆ ಏನನ್ನಿಸ್ತು ಅಂದರೆ, ದೋಸೆಗೆ ಮುಂಚೆನೇ ಇಡ್ಲಿ ತಿಂದಿದ್ದಾರೆ ಖಂಡಿತವಾಗಿ 3-4 ಇಡ್ಲಿ ತಟ್ಟೆ ಇಡ್ಲಿ ತಿಂದುಬಿಡ್ತಾಯಿದ್ವಿ. ಸೀರಿಯಸ್ ಆಗಿ ಅಷ್ಟು ಚೆನ್ನಾಗಿತ್ತು ತಟ್ಟೆ ಇಡ್ಲಿ ಇಲ್ಲಿ. ಸೊ ಯು ಮಸ್ಟ್ ಟ್ರೈ ದೋಸೆ ಆ್ಯಂಡ್ ತಟ್ಟೆ ಇಡ್ಲಿ ಇನ್ ಪ್ರಸಾದ್ ಹೋಟೆಲ್, ಮುಳ್ಬಾಗಲ್, ಕೋಲಾರ ಡಿಸ್ಟ್ರಿಕ್ಟ್. ಸೊ ಇದು ನನ್ನ ಒಂದು ಅನಿಸಿಕೆ. ಇದೇ ಫಸ್ಟ್ ಟೈಮ್ ಯಾವುದಾದ್ರೂ ಒಂದು ಹೋಟೆಲ್ಗೆ ಭೇಟಿ ನೀಡಿ ಫುಡ್ ರಿವ್ಯೂ ಕೊಡ್ತಾ ಇರೋದು. ಇದೇ ಫಸ್ಟ್ ಟೈಮ್. ಇದು ಯಾವುದೇ ಒಂದು ಪೇಯ್ಡ್ ಪ್ರಮೋಷನ್ ಏನೂ ಅಲ್ಲ. ನಮ್ಮ ಕೋಲಾರ ಜಿಲ್ಲೆಯ ಮುಳುಬಾಗಿಲು ದೋಸೆಗೆ ತುಂಬ ಪ್ರಸಿದ್ಧವಾಗಿದೆ ಅಂತ ಎಲ್ಲರಿಗೂ ಗೊತ್ತು. ಅದನ್ನು ತೋರಿಸುವ ಒಂದು ಪ್ರಯತ್ನ. ಹಾಗೆ ಇನ್ನೊಂದು ವಿಷಯ ಏನಂದರೆ, ಈ ಒಂದು ಪ್ರಸಾದ್ ಹೋಟೆಲ್ದು ಯಾವುದೇ ಒಂದು ಬ್ರ್ಯಾಂಚಸ್ ಇಲ್ಲ. ಸೊ ಅವರಲ್ಲಿ ಹೋಟೆಲ್ನಲ್ಲೂ ಹಾಕ್ಕೊಂಡಿದ್ದಾರೆ ವಿ ಹ್ಯಾವ್ ನೋ ಅದರ್ ಬ್ರ್ಯಾಂಚಸ್ ಅಂತ. ಬೆಂಗಳೂರಿನಲ್ಲಿ ಇರೋ ಒಂದು ಮುಳುಬಾಗಿಲು ದೋಸೆ ಅದು ಬೇರೆ. ಸೊ ಇವ್ರ ಬ್ರ್ಯಾಂಚಸ್ ಯಾವುದೂ ಇಲ್ಲ. ಇವ್ರದ್ದು ಇರೋದು ಒಂದೇ ಬ್ರ್ಯಾಂಚು, ಅದಿರೋದು ಮುಳುಬಾಗಿಲಿನ ತಾತಿಪಾಳ್ಯ ಎಂಬ ಏರಿಯಾದಲ್ಲಿ. ಸೊ ಅದು ಬಿಟ್ಟು ಇವ್ರದ್ದು ಯಾವುದೂ ಬೇರೆ ಬ್ರ್ಯಾಂಚ್ ಇಲ್ಲ. ಸೊ ಇಷ್ಟೊತ್ತು ನೀವು ಈ ಒಂದು ದೋಸೆನ ಹೇಗೆ ಮಾಡ್ತಾರೆ ಅದರ ಪ್ರಿಪ್ರೇಷನ್ ಎಲ್ಲ ವಿಡಿಯೋದಲ್ಲಿ ನೋಡಿದ್ದೀರಾ ಅಂತ ಭಾವಿಸಿದ್ದೇನೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಭಾವಿಸಿದ್ದೇನೆ. ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಯೂಟ್ಯೂಬ್ ಚಾನಲ್ KA07 ಇದೆ, ಸಬ್ಸ್ಕ್ರೈಬ್ ಆಗಿ. ಇನ್ಸ್ಟಾಗ್ರಾಮ್ ಪೇಜ್ KA07 ಇದೆ, ಫಾಲೋ ಆಗಿ ಅಂತ ಹೇಳ್ತಾ ಧನ್ಯವಾದಗಳು ಸ್ನೇಹಿತರೆ.